ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನಿ ಚಂದ್ರಿಕಾ ನಾಗರಾಜ್ ಕುಡ್ಲದ ಪರಬಂದರದ ಮೀನುಗಾರಿಕಾ ದಕ್ಕೆಡ್ ಗಾಡಿಲಿನ ಒತ್ತಡ ನಿಯಂತ್ರಣ ಮಲ್ಪುನ ಲೆಕ್ಕೊಡು ಸಾಗರಮಾಲಾ ಯೋಜನೆದಡಿಟ್ ಹೊಯ್ಗೆ ಬಜಾರ್ ಕೂಳೂರು ನಡುತ್ತ ಜಲಮಾರ್ಗೋಡು ರೋರೋ ಪಡವುಲಿನ ಸಂಚಾರಗೂ ಕರ್ನಾಟಕ ಜಲ ಸಾರಿಗೆ ಮಂಡಳಿ ಕರಡು ಯೋಜನೆ ಕಟ್ಟದಂಡ ಈ ಬಗೆಟ್ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಗುರ್ಕಾರ್ಮೆಡ್ ಪರಬಂದರಡ್ ಸಭೆ ನಡಪಾದೇರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಗುರ್ಕಾರ್ಮೇಡ್ ಕುಡ್ಲದ ಪರಬಂದರದ ಸೌತ್ ವರ್ಫ್ ಎ ಗೋದಾಮು ಕೈತಲು ಪರಿಸರ ಸಾರ್ವಜನಿಕ ಸಭೆ ನಡಪಾದೇರು. ಪರಬಂದರ ಮೀನುಗಾರಿಕಾ ದಕ್ಕೆಡ್ ಗಾಡಿಲಿನ ಒತ್ತಡ ನಿಯಂತ್ರಣ ಮಲ್ಪನಲ್ಲಿ ಕೂಡು ಸಾಗರಮಾಲಾ ಯೋಜನೆದಡಿಟ್ ಹೊಯ್ಗೆ ಬಜಾರ್ ಕೂಳೂರು ನಡುತ್ತ ಜಲಮಾರ್ಗೋಡು ರೋರೋ ಪಡವುಲಿನ ಸಂಚಾರವು ಕರ್ನಾಟಕ ಜಲ ಸಾರಿಗೆ ಮಂಡಳಿ ಕರಡು ಯೋಜನೆ ಕಟ್ಟದನಿಕ್ ಸಭೆಟ್ ಊರು ದಕ್ಲು ಬುಕ್ಕ ಪರಿಸರ ಉಮೇದ್ ದಕ್ಲು ವಿರೋಧ ತೋಜಾದೇರು. ಮೀನುಗಾರರ ಯೋಜನೆಯನ್ನು ಎದುಕೋನು ಅಂದ ಪಂಡೇರ್ನಲ ಮೀನುಗಾರಿಕಾ ದಕ್ಕೆಡ್ ಈ ತುರ್ತುಗೆ ಮೀನುಗಾರಿಕೆದ ಓಡಲು ಎದುರಿಸಾವಂದುಪುನ ಸಮಸ್ಯೆಗಳಿಗೆ ಪರಿಹಾರ ಒದಗಾವಡು ಮೂಜನೇ ಹಂತದ ಜೆಟ್ಟಿ ಕಾಮಗಾರಿನ ತುರ್ತು ನಡಪಾವಡೊಂದು ಒತ್ತಾಯ ಮಲ್ತೇರು. ದುಂಬುದಿನ ಯೋಜನೆದ ಬಗೆಟ್ ಬಂದರ್ ಬುಕ್ಕ ಮೀನುಗಾರಿಕಾ ಇಲಾಖೆದ ಕಾರ್ಯತೂವನ್ನ ಇಂಜಿನಿಯರ್ ಪ್ರಸನ್ನ ಕುಮಾರ್ ವಿವರ ಕೊರ್ದು ಕುಡ್ಲ ತಾಲೂಕದ ಗುರುಪುರ ಸುತ್ತುಡು ಅಂದಾಜಿ 29 ಕೋಟಿ 52 ಲಕ್ಷ ರೂಪಾಯಿನ ನೀರ ಮಾರ್ಗೋಲಿನ ಅಭಿವೃದ್ಧಿ ಯೋಜನೆಗೆ ಕೇಂದ್ರ ಸರ್ಕಾರದ್ದು ಆಡಳಿತಾತ್ಮಕ ಒಪ್ಪಿಗೆ 2022 ಮಾರ್ಚ್ ಹಿಡಿದು ತಂದರು. 13 ಕೋಟಿ 9 ಲಕ್ಷದ 23,325 ರೂಪಾಯಿ ಗುತ್ತಿಗೆ ಪಣವದ ಒಟ್ಟುಗೂ ಟೆಂಡರ್ ವಹಿಸಿದಿತ್ತು. ಈ ಪ್ರದೇಶಡು ಪೊಯ್ಯದೆಪ್ಪುನ ಕೆಲಸ ಕಾರ್ಯ ಈ ಯೋಜನೆದಡಿ ನಡಪೆರ ಉಂಡು. ಮುಖ್ಯವಾದ ಸರಕು ಗಾಡಿಲಿನ ಸಾಗಾವಣೆಗೆ ಹೊಂದುದು ರೋರೋ ಪಡವಲಿನ ಸಂಚಾರ ಕೂಳೂರು ಬಕ ಹೊಯ್ಗೆ ಬಜಾರ್ ನಡು ನಡಪೆರೆ ಇತ್ತದು. ರಡ್ಡು ಪ್ರದೇಶದೊಡು ರೋರೋ ಜೆಟ್ಟಿ ಕಟ್ಟೆರ ಉಂಡು. 400 ಮೆಟ್ರಿಕ್ ಟನ್ ಸಾಗಾಟ ಸಾಮರ್ಥ್ಯದ ರಡ್ಡು ರೋರೋ ಪಡವಲು ಕಾರ್ಯಮಲ್ಪೆರೆ ಇತ್ತದು. ನಿಚ್ಚಲ 200 ಜನಕ್ಲಿನ ಒಟ್ಟುಗೂ ಆಜಿ ರೋರೋ ಟ್ರಿಪ್ಪುಲು ಕಾರ್ಯಮಲ್ಪೆರೆ ಉಲ್ಲ. ಪ್ರತಿಯೊಂಜಿ ಪಡವು ಆಜಿ ಟ್ರಿಪ್ ದಂಚ ದಿನಕ್ಕೂ ಒಟ್ಟು 16 ಟ್ರಿಪ್ ನಡಪವ. ಯೋಜನೆ ಅನುಷ್ಠಾನ ಆಯರೆ 18 ತಿಂಗೊಲ್ದ ವಾಯ್ದೆ ನಿಘಂಟು ಮಲ್ತದನ್ನು ಪ್ರಸನ್ನ ಕುಮಾರ್ ಪಂಡೇರೆ. ಈ ನೀರ ಮಾರ್ಗದ ರೋರೋ ಪಡವದ ಪ್ರಯಾಣ 8 ಕಿಲೋಮೀಟರ್ದವು ಆದಿತ್ತದು. 15 ನಿಮಿಷಡು ಪ್ರಯಾಣ ಮಲ್ಪೊಲಿ. ನೆಲ ಮಾರ್ಗೋಡೆ 11 ಕಿಲೋಮೀಟರ್ ಸಾಗೋಡಾದಿತ್ತದು. ಸಾಮಾನ್ಯವಾದ 25-30 ನಿಮಿಷ ತಾಗಂಡ ಗಾಡಿಲಿನ ಒತ್ತಡದ ಪೊರ್ತುಡು 45 ನಿಮಿಷ ಆಪುಡು. ರಡ್ಡು ಕಡಿತ ಪೊಗ್ಗುನ ದ್ವಾರೊಲಿನ ಜೆಟ್ಟಿಲೆಡ್ ರೆಸ್ಟೋರೆಂಟ್ ತಂಡಸ್ ಸೇರ್ನಂಚ ಪ್ರಯಾಣಿಕರಿಗೆ ಅಗತ್ಯ ಸೌಕರ್ಯಲೇನು ಒದಗಾವಣು. ಈ ಸೇವೆ ಶುರು ಆಂಡ ಕರ್ನಾಟಕದ ಸುರೂತ ನೀರ ಮಾರ್ಗದ ರೋರೋ ಒಂದು ಆಯರೆ ಉಂಡು. ಯೋಜನೆಗಾದ ಈ ತುರ್ತಿಗೆ ಸಿಆರ್ಝಡ್ ಒಪ್ಪಿಗೆ ತಂದುಂಡು. ಇತ್ತೆ ಸಾರ್ವಜನಿಕ ಬುಕ್ಕ ಪರಿಸರ ಸಭೆ ನಡಪಾವೊಂದುಂಡು ಆರ್ಪಂಡೇರು. ಮಂಗಳೂರು ಟ್ರಾಲ್ ಬೋಟ್ ಯೂನಿಯನ್ ಗುರುಕಾರರ್ ಚೇತನ್ ಬೆಂಗ್ರೆ, ಒತ್ತು ಗುರುಕಾರರ್ ಇಬ್ರಾಹಿಂ, ಕಸ್ಬಾ ಬೆಂಗ್ರೆ ಜಮಾತ್ ಗುರುಕಾರರ್ ಬಿಲಾಲ್ ಮೊಯ್ದೀನ್, ದುಂಬುದ ಕಾರ್ಪೊರೇಟರ್ ಅಬ್ದುಲ್ ಲತೀಫ್, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿದ ಹಿರಿಯ ಪ್ರಭಾರ ಪರಿಸರಾಧಿಕಾರಿ ಕೆ ಕೀರ್ತಿಕುಮಾರ್, ಪರಿಸರಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ ಸಭೆಟ್ ಪಾಲ್ಗೊಂಡರು. ಲಾರಿ ಒಂಜಿ ರಿಕ್ಷಾಗೂ ಗುದ್ದುದು ರಿಕ್ಷಾ ಡ್ರೈವರ್ ರಫೀಕ್ ಪನ್ಪುನಾರ್ ಜೂವ ಕಳೆಯೊನ್ನ ಬೇಜಾರದ ಸಂಗತಿ ರಾಜಮಾರ್ಗ ಅಜ್ಪತ ಆಜತ ಹೆಜಮಾಡಿ ಬೈಪಾಸ್ ಕೈತಲು ಶುಕ್ರವಾರ ನಡೆತದ. ಅರಿಕ್ 37 ವರ್ಷ ಪ್ರಾಯ ಆದಿತ್ತಡ. ಮುಲ್ಕಿ ಹೆಜಮಾಡಿ ಮಾಸ್ತಿ ಕಟ್ಟಿದ್ದ ರಿಕ್ಷಾ ಡ್ರೈವರ್ ರಫೀಕ್ ಪನ್ಪುನಾರು ಶುಕ್ರವಾರ ಕಾಂಡೆ ಇಲ್ಲಲ್ದು ಪಳ್ಳಿಗೆ ಬೋದಿತ್ತೇರು. ಈ ಪೊರ್ತರು ರಾಷ್ಟ್ರೀಯ ರಾಜಮಾರ್ಗ ಅಜ್ಪತ ಆಜಿಟ್ ಹೆಜಮಾಡಿ ಬೈಪಾಸ್ ಕೈತಲು ಕುಡ್ಲದಂಚಿಡ್ದು ಬತ್ತನ ಲಾರಿ ರಿಕ್ಷಾ ಬೇಡ್ತದಂಡು. ಜೋರದ ಪೆಟ್ಟೈನ ರಫೀಕ್ ಇರಿನ ಊರುದಕ್ಲು ತುರ್ತುಡು ಆಸ್ಪತ್ರೆಗೆ ಸಾಗದೇರು. ಆಂಡ ಈ ಪೊರ್ತುಡು ಅರಿನ ಪ್ರಾಣ ಪೋತುಂಡು. ಪಡುಬಿದ್ರೆ ಪೊಲೀಸ್ ಸ್ಟೇಷನ್ ಈ ಬಗೆಟ್ ಕೇಸ್ ಪಾಡ್ದಿರು. ಜೀವ ಕಳವನ್ನ ರಫೀಕ್ ಇರಿಗೆ 37 ವರ್ಷ ಪ್ರಾಯ ಆದಿತ್ತಂಡು. ಕೋರ್ಟದ ವಿಚಾರಣೆಗೆ ಹಾಜಿರ್ ಆವಂದೆ ತರತಪ್ಪಾಯಿನ ಕೇಸ್ಲೆನ್ ಗಂಭೀರವಾದದೆತ್ತೊನ್ನ ಪೊಲೀಸ್ ಇಲಾಖೆ ಆರೋಪಿಲೆನ ಜಾಮೀನು ಕೋರ್ನಕಲೆನ ಮಿತ್ ಕ್ರಮ ದೆತೊನಿಯರೆ ದುಂಬು ಬೈದಡು. ಕುಡ್ಲಡ್ ಕರಿನ ಒಂಜಿ ತಿಂಗಳುಡ್ತು ಐನು ಅಪರಾಧ ಕೇಸ್ಲೆಡ್ ಭದ್ರತೆಗೆ ದೀನ ಆಸ್ತಿನು ಮುಟ್ಟುಗೋಲು ಪಾಡೊಂದೆರು. ಕೋರ್ಟದ ವಿಚಾರಣೆಗೆ ಹಾಜಿರಾವಂದೆ ತರತಪ್ಪಾಯಿನ ಕೇಸ್ಲೆನ್ ಗಂಭೀರವಾದದೆತ್ತೊನ್ನ ಪೊಲೀಸ್ ಇಲಾಖೆ ಆರೋಪಿಲೆನ ಜಾಮೀನು ಕೋರ್ನಕಲೆನ ಮಿತ್ ಕ್ರಮ ದೆತೊನಿಯರೆ ದುಂಬು ಬೈದಡು. ಕುಡ್ಲಡ್ಕರಿನ ಒಂಜಿ ತಿಂಗಳುಡ್ದು ಐನ್ ಅಪರಾಧ ಕೇಸ್ಲೆಡ್ ಭದ್ರತೆಗೆ ದೀನ ಆಸ್ತಿನ ಮುಟ್ಟುಗೋಲು ಪಾಡೊಂದೇರು. 2 ಕೇಸ್ಲೆಗೆ ಸಂಬಂಧ ಕೋರ್ಟ್ ದಂಡ ಪಾಡ್ದೆರು. 4 ಕೇಸ್ಲೆಡ್ ಆಸ್ತಿ ಮುಟ್ಟುಗೋಲು ಕಾರ್ಯ ಬುಲೆಚಿಲ್ಲು. ಈ ಕಾರ್ಯಾಚರಣೆ ಶುರು ಆಯ್ಬೊಕ್ಕ 2 ಕೇಸ್ಲೆಡ್ ಆರೋಪಿಲು ಕೋರ್ಟ್ಗೂ ಶರಣಾತಿರಿಂದು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪ್ರಕಟಣೆಡು ತೆರಿಪಾದಿರು. ಕುಡ್ಲನಗರ ಪೊಲೀಸ್ ಕಮಿಷನರೇಟ್ ಸುತ್ತುಡು ಪಾಡ್ದನ ಕೇಸ್ಲಿನ ತನಿಖೆ ನಡಪಾದು ಆರೋಪಿಲಿನ ಮಿತ್ ಕೋರ್ಟ್ಗೂ ದೋಷ ದೂರು ಪಟ್ಟಿ ಸಂದಾಯ್ಬೊಕ್ಕ ಕೆಲವು ಕೇಸ್ಲಿನ ಆರೋಪಿಲು ಕೋರ್ಟ್ ವಿಚಾರಣೆಗೆ ಹಾಜಿರಾವಂದೆ ತರತಪ್ಪವನ ಸಾಮಾನ್ಯ ಆದು ಪೋತುಂಡು. ಒಂದಿನ ಗಂಭೀರವಾದ ಲೆಕ್ಕುಗ್ದೆತೊನ್ನ ಪೊಲೀಸ್ ಇಲಾಖೆ ಅಂಚಿನಗ್ಲಿಗೆ ಜಾಮೀನು ಕೊರ್ನಗ ದೀನ ಭದ್ರತೆ ಆಧಾರದ ಜಾಗೆ ಅತನ ಸೊತ್ತು ಇವರೊಳೇನು ಒಟ್ಟು ಮಲ್ತದಂಡು. ಕೋರ್ಟ್ದ ಆದೇಶದಂದು ಜಾಮೀನು ಕೊರ್ನಕ್ಲಿಗೆ ಸಂಬಂಧಪಟ್ಟನ ಸೊತ್ತುಲೇನು ಮುಟ್ಟುಗೋಲು ಪಾಡ್ಯರೆ ಬೊಕ್ಕ ದಂಡ ವಸೂಲು ಮಲ್ಪೆರ ಕ್ರಮದ ತೊನ್ನ ಕಾರ್ಯಗೂ ರಭಸ ಕೊರ್ತುಂಡು. ಮುಟ್ಟುಗೋಲು ಪಾಡ್ನ ಆಸ್ತಿದ ಆರ್ಟಿಸಿಡ್ ವಿವರೊಳೇನು ಗೊತ್ತು ಮಲ್ತದಂಡು.
ಕೆಲವು ಕೇಸ್ಲೆಡ್ ಮುಟ್ಟುಗೋಲು ಕಾರ್ಯಲು ಚಾಲನೆ ಉಂಡು ಎಂದು ಪೊಲೀಸ್ ಕಮಿಷನರ್ ತಿರಿಪಾದಿರು. 25ನೇ ವರ್ಷದ ನಮ್ಮ ಕುಡ್ಲ ಗೂಡುದೀಪ ಪಂತ 2025 ಅಕ್ಟೋಬರ್ 14 ಐತಾರ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಡಪುಂಡು. ಸಂಪ್ರದಾಯದ ಆಧುನಿಕ ಬೊಕ್ಕ ಪ್ರತಿಕೃತಿ ಇಂಚ ಮೂಜಿ ನಮೂನೆದ ಪಂತ ದಿವೊಂದುಂಡು. ಕಾರ್ಯಕ್ರಮಟು ಮಾತೆರ್ಲ ಪಾಲು ದೆತೊನೊಡುಂದು ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರ್ ಹರೀಶ್ ಬಿ ಕರ್ಕೇರ ಸುದ್ದಿಕೂಟುಡು ಕೇಂಡೊಂದೇರು. ನಮ್ಮ ಕೂಡಲ ಚಾನೆಲ್ ನಿರ್ದೇಶಕರು ಹರೀಶ್ ಬಿ ಕರ್ಕೇರ ಶುಕ್ರವಾರ ಕೂಡಲ ಪತ್ರಿಕಾ ಭವನೋಡು ಸುದ್ದಿಕೋಟುಡು ಪಾತಿರ್ದು ದೀಪಾವಳಿ ತೊಡರ್ ಪರ್ಬದ ವಿಶೇಷ ಸಂಪ್ರದಾಯ ಗೂಡು ದೀಪಲಿನ ತಯಾರು ಮಲ್ತದು ಅಕ್ಕುಡ್ನ ಕಮ್ಮಿ ಆವೊಂದು ಬನ್ನಗ ಇನ್ನು ಪಿರ ದಿರ್ತ ಪತ್ತದ ಜನಕಡ ಗೂಡು ದೀಪದ ಬಗೆಟ್ ಜಾಗೃತಿ ಮೂಡಾರೆ ನಮ್ಮ ಕೂಡಲ ಚಾನೆಲ್ ಗೂಡು ದೀಪ ಪಂತ ಶುರು ಮಲ್ತದು ಉಮೇದು ಕೊರೊಂದುಂಡು. ಈ ಸರ್ತಿ ಅಕ್ಟೋಬರ್ 14 ಮಧ್ಯಾಹ್ನ 3 ಗಂಟೆ ಹಿಡಿದು ಬೊಕ್ಕ ಬೇತೆ ಬೇತೆ ಕಾರ್ಯಕ್ರಮದ ಒಟ್ಟುಗು ನಮ್ಮ ಕೂಡಲ ಗೂಡು ದೀಪ ಪಂತ ನಡಪುಂಡು. ಸಂಪ್ರದಾಯದ ಆಧುನಿಕ ಬೊಕ್ಕ ಪ್ರತಿಕೃತಿ ಇಂಚ ಮೂಜಿ ನಮೂನೆಡು ಪಂತ ನಡಪಾದು ಬಂಗಾರದ ಪದಕ ಇನಾಮಲಿನ ಕೊರಪುಂಡು. ಕಾರ್ಯಕ್ರಮಟು ಮಾತಿರ್ಲ ಪಾಲ್ದೆತ್ತು ನೋಡೊಂದು ಆರ್ಕೆಂಡುಂಡಿರು. ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಪಾತಿರ್ದು ಕುದ್ರೋಳಿ ಕ್ಷೇತ್ರದ ಆಡಳಿತ ಬೊಕ್ಕ ಅಭಿವೃದ್ಧಿ ಸಮಿತಿದ ಸಹಕಾರದ ಒಟ್ಟುಗು ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಯರ್ನ ಮಾರ್ಗದರ್ಶನಡು ಗೂಡುದೀಪ ಪಂತ ನಾಡ ಪರ್ಬದಂಚ ನಡತೊಂದು ಬೈದಿನ ಮೂಜಿ ವಿಭಾಗದ ಪಂತೊರಡು ಆಜಿ ಬಂಗಾರದ ಪದಕ ಮೂಜಿ ಬೊಳ್ಳಿದ ಪದಕ ಬೊಕ್ಕ ಬೇತೆ ಬೇತೆ ಇನಾಮಲಿನ ಕೊರೊಂದುಲ್ಲ. ಮುಗಿತಲ ಇನಾಮ ಕೊರಪುನ ಲೀಸಿದು ಸಾಧಕರಿಗೆ ನಮ್ಮ ಕುಡ್ಲ ನಮ್ಮ ತುಳುವೇರು ಬಿಪಿ ಕರ್ಕೇರ ಬೊಕ್ಕ ಲಕ್ಷ್ಮೀ ಬಿಪಿ ಕರ್ಕೇರ ಸೇವಾ ಪ್ರಶಸ್ತಿ ಬಾಲ ಪ್ರತಿಭಾ ಪ್ರಶಸ್ತಿಯನ್ನು ವರ್ಷಲ ಕೊರೊಂದುಲ್ಲ. ಈ ಸರ್ತಿ ಜಿಲ್ಲೆಡು ಮಾಮಲ್ಲ ಸಾಧಕರೈನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್, ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಬೊಕ್ಕ ಕೃಷ್ಣ ಜೆ ಪಾಲೆಮಾರ್ ಇಂಚ ಮೂವೇರಿಗೆ ಮರ್ಯಾದೆ ಸನ್ಮಾನ ಮಲ್ಪುಣೊಂದು ಪಂಡೇರು. ಗೂಡುದೀಪ ಪಂಥದ ಸಲಹೆಗಾರರು ದಯಾನಂದ ಕಟೀಲ್ ಮಾಹಿತಿ ಕೊಡದು ಈ ಸರ್ತಿ 25ನೇ ವರ್ಷದ ಪಂತ ನಡಪುಂಡು ಕುಡೋರ ದಸರದಂಚಿನ ಗೌಜಿತು ಓಡು ನಾಡನಿಗಳು ಕುದ್ರೋಳಿ ಕ್ಷೇತ್ರೋಡು ನಡಪನ ನಮ್ಮ ಕುಡ್ಲ ಗೂಡುದೀಪ ಪಂತಗೂ ಬರಡು. ಸಾಂಪ್ರದಾಯಿಕ ಗೂಡುದೀಪಗಳನ್ನು ಒರಿಪಾವಡು ಪಂಪನ ದಿಟ್ಟಿಡು ಗೂಡುದೀಪ ಶುರುಮಂತದ ಆಧುನಿಕ ಗೂಡುದೀಪ ತಯಾರು ಮಲ್ಪೆರ ಕೆಲವೇರು 1 ವರ್ಷ ಕಾಲದೆ ತೊನ್ವೇರು. ಪ್ರತಿಕೃತಿ ಗೂಡುದೀಪలను ತೂಪುನವೇ ಒಂಜಿ ಪೊರ್ಲು ಪಾಲ್ದೆತ್ತೊನ್ನ ಪ್ರತಿಯೊರೆಗ್ಲ ಇನಾಮ ಕೊರ್ಪ ಪಾಲ್ದೆತ್ತೊನ್ನಕ್ಲು ಒವ್ವೇ ಕಾಸ್ ಕಟ್ಟೆರೆಜ್ಜಿ 5 ಗಂಟೆದ ಉಲಾಯಿ ಗೂಡುದೀಪ ಕನತದ ಕಟ್ಟದ ಮುಗಿಂಡ ಎಡ್ಡೆ ಅಂಚಿನಕ್ಲೆಗೆ ಒಂಜಿ ವಿಶೇಷ ಇನಾಮುಲ ದೀತ ಆಜಿ 7 ಗಂಟೆಗೆ ಕನತಂಡ ಅವಕಾಶ ಕೊರಿಯರೆ ಸಾಧ್ಯ ಇಜ್ಜಿ ಎಂದು ಪಂಡೇರು. ತುಳು ಕನ್ನಡ ನಾಟಕ ಬೊಕ್ಕ ಸಿನಿಮಾ ರಂಗದ ಪುದರಪೋಯಿ ಕಲಾವಿದರು ಲಕ್ಷ್ಮಣಕುಮಾರ್ ಮಲ್ಲೂರುಗೂ ನಮ್ಮ ಕುಡ್ಲ ಪ್ರಶಸ್ತಿ, ಸಮಾಜ ಸೇವೆ ಬೊಕ್ಕ ಧಾರ್ಮಿಕ ರಂಗೋಡು ಮಲ್ಲ ಸಾಧನೆ ಮಲ್ತನ ಒಡಿಪುಡ ಡಾಕ್ಟರ್ ಜಿ ಶಂಕರ್ ರೆಗೆ ನಮ್ಮ ತುಳುವೇರು ಪ್ರಶಸ್ತಿ, ಮಲ್ಲಮಟುಡು ಸಮಾಜ ಸೇವೆ ಮಲ್ತೊಂದುಪುನ ಯುವವಾಹಿನಿ ಸಂಸ್ಥೆಗೆ ಬಿಪಿ ಕರ್ಕೇರ ಸೇವಾ ಪ್ರಶಸ್ತಿ, ಪರಬೆರಿನ ಆರೈಕೆ ಮಲ್ತೊಂದು ಸಮಾಜ ಸೇವೆಡೆ ಗುರುತು ಮಲ್ತೊನ್ನ ಗೀತಾ ಶೆಟ್ಟಿಯರಿಗೆ ಲಕ್ಷ್ಮೀ ಬಿಪಿ ಕರ್ಕೇರ ಸೇವಾ ಪ್ರಶಸ್ತಿ, ಬೊಕ್ಕ ಕಲೆ ಗೊಬ್ಬು ಬೊಕ್ಕ ಪಿಲಿ ಏಸದ ಸಾಧಕೆ ಶೋಧಿತ್ ಅಮೀನ್ ಬೈಕಂಪಾಡಿಯರಿಗೆ ನಮ್ಮ ಕುಡ್ಲ ಬಾಲ ಪ್ರತಿಭೆ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ಪೊಣೊಂದು ದಯಾನಂದ ಕಟೀಲ್ ಪಂಡೇರು. ನಮ್ಮ ಕುಡ್ಲ ಚಾನೆಲ್ದ ನಿರ್ದೇಶಕರು ಸೋದರಿರು ಸುರೇಶ್ ಬಿ ಕರ್ಕೇರ, ಮೋಹನ್ ಬಿ ಕರ್ಕೇರ, ಮಾರ್ಕೆಟಿಂಗ್ ಮ್ಯಾನೇಜರ್ ಸುದರ್ಶನ್ ಕೋಟ್ಯನ್ ಮುರುಶೆಡ್ಡೆ ಬೊಕ್ಕ ಹಿರಿಯ ಕ್ಯಾಮರಾಮ್ಯಾನ್ ಜಯಂತ ಉಳ್ಳಾಲ ಸುದ್ದಿ ಕುಟುಡಿದ್ದೇರು. ನಮ್ಮ ಕುಡ್ಲ ಗೂಡುದೀಪ ಪಂತ ಕಳೆದ 25 ವರ್ಷದಿಂದ ನಾವು ನಡೆಸಿಕೊಂಡು ಬಂದಿದ್ದೇವೆ. ಇದರ ಆಯೋಜನೆ ಬರುವ ಆದಿತ್ಯರದಂದು ಕುದ್ರೋಳಿ ಶ್ರೀ ಗೋಕರ್ಣ ಕ್ಷೇತ್ರದಲ್ಲಿ ಆಯೋಜಿಸಿದ್ದೇವೆ. ಕುದ್ರೋಳಿ ಕ್ಷೇತ್ರಡೆ ಮಲ್ಪೊಡಾನ ಪ್ರಧಾನ ಕಾರಣ ನಮ್ಮ ಬಿ ಜನಾರ್ದನ್ ಪೂಜಾರು ಫಸ್ಟ್ ಎಂಗಿಲ ಲಾಂಚ್ ವೇರ್ ಮಂದಿತ ಸೆಕೆಂಡ್ ಇಯರ್ ಬಂದಾಗ ಆರ್ಪಂಡೇರಿ ನಿಖಿಲ್ ಬ್ಯಾಕ್ ಟೋಲ್ ಮಂತ್ರಿ ಕುದ್ರೋಳಿ ಕ್ಷೇತ್ರಡೇ ಮಲ್ಪೊಡು ಬಂದೆ. ಸೊ ಆನೇದು ಸುರಾಯನ ಇದೊಂದು ನಿರಂತರಾದ ಎಂಗಿಲ ಪೂರ್ಣ ಸಹಕಾರ ಕುದ್ರೋಳಿ ದೇವಸ್ಥಾನದ ಆಡಳಿತ ಮಂಡಳಿ ಪ್ಲಸ್ ಕ್ಷೇತ್ರ ಅಭಿವೃದ್ಧಿ ಮಾತೆಲ್ಲ ಕೊರೊಂದುಲ್ಲೇರೆ. ಸೊ ಅಂಚದೊಂದು ಒಂಜಿ ನಾಡ ಹಬ್ಬದ ಲೆಕ್ಕನೆ ಆಗ್ತದೆ. ಸಾಧಾರಣ ಈಗ ಬರ್ಪಿನ ಗೂಡುದೀಪದ ಸಂಖ್ಯೆ ಅಲ್ದ ಬಣ್ಣ ಮೂಜಿ ವಿಭಾಗ ಮಾಡ್ತಂದಲ್ಲ, ಒಂಜಿ ಸಾಂಪ್ರದಾಯಿಕ ಒಂಜಿ ಆಧುನಿಕ ಒಂಜಿ ಪ್ರತಿಕೃತಿ ಬಂದು. ಸೊ ಮೂಜಿ ವಿಭಾಗದಲ್ಲಿ ಇಂಥ ಬಂಗಾರದ ಪದಕ ಕೊರೊಂದಿಲ್ಲ. ಪ್ರಥಮ ಬಂಗಾರ ಪದಕ, ಸೆಕೆಂಡ್ ಬಂಗಾರದ ಪದಕ, ಅವು ಅತ್ತಲ್ಲೇ ತೃತೀಯ ಬಹುಮಾನ ಇಂಕೆಲ್ಲ ಮೂಜಿ ಬೊಳ್ಳಿರ ಪದಕ ಕೊರೊಂದಿಲ್ಲ. ಅವು ಅತ್ತಲ್ಲೇ ಸಾಧಾರಣ ಪ್ರತಿ ಒಂಜಿ ವಿಭಾಗಗಳು ಅದೇ ಬಣ್ಣ ಗೂಡುದೀಪ ಒಂಜಿ ಪೊರ್ಲು ಬಂತದ ಜೋಕುಲು 19 ಬೇರೆ. ಸೊ ಅವು ಅಕ್ಕಲಿಗಾದ ಏರಿಗಳ ಒಂದಾರ ಬಲ್ಲಿ ಬಂದ ಒಂಜಿ ವಿಭಾಗಗಳು 15 ಎಂಕೆಲ್ಲ ಪ್ರೋತ್ಸಾಹಕರ ఒక ವಿಶೇಷ ಪ್ರೋತ್ಸಾಹಕರ ಬಹುಮಾನ ಕೊರೊಂದಿಲ್ಲ. ಹಿಂಗೆ ಪ್ರತಿ ವರ್ಷ ಒಂಜಿ 10 ಜನ ಒಂಜಿ ಗೌರವ ಮನ್ಪ ಐಟ್ ಒಂಜಿ ನಮ್ಮ ಕುಡ್ಲ ಪ್ರಶಸ್ತಿ ಬಂದು ಕೊರ್ಪ ಐಟ್ ಬೊಕ ನಮ್ಮ ಕುಡ್ಲ ಪ್ರಶಸ್ತಿ ದಾರ ಬಂದಾಂಡ ನಮ್ಮ ತುಳು ಕಲೆ ಸಂಸ್ಕಾರ ಸಂಸ್ಕೃತಿಯನ್ನು ಒರ್ತಿನ ಅಂಚೆನೆ ಕಲಾಕ್ಷೇತ್ರದ ಮಂದಿ ನಕಲಿ ಗೌರವ ಮಂತನ ಐಟ್ ಬೊಕ ನಮ್ಮ ತುಳುವೇರ್ ಪ್ರಶಸ್ತಿ ನಮ್ಮ ತುಳುವೇರ್ ಅಚೀವರ್ಸ್ ದಾರ ಬಂದಾಂಡ ಅಕ್ಕಲು ಒಂಜಿ ಆತ್ಮಲ್ಪ ಸಾಧನೆ ಮಂದಿ ನಕಲಿನಲ್ಲಿ ಎತ್ತದ ಗೌರವ ಮಂತನ ಅವೇ ಪ್ರಕಾರ ನಮ್ಮ ಒಂಜಿ ಎಂಕಲ ತೀರ್ಥರು ಪೇರು ಬಿಪಿ ಕರ್ಕೇರ ತೀರ್ಪು ಎನ್ನಡೋಕ ಆರ್ನ ಪುದಾಡಿ ಎಂಕಲ್ ಪ್ರಶಸ್ತಿನ ಒಂಜಿ ಸ್ಟಾರ್ಟ್ ಮಾಡಿದೆ. ಅವು ಸಂಘ ಸಂಸ್ಥೆಯಲ್ಲಿ ಕೊರಪ
ಈ ಸಲ ಅವೇನೆಂಕಲ್ ಯುವ ವಾಹಿನಿ ಸಂಘಟನೆ ಕೊರೊಂದುಲ್ಲ ನಮ್ಮ ತುಳುವೆ ಪ್ರಶಸ್ತಿನ ನಮ್ಮ ಜಿ ಶಂಕರ್ ಕೊರೊಂದುಲ್ಲ ಅಂಚನೆ ನಮ್ಮ ಕುಲ ಪ್ರಶಸ್ತಿನ ನಮ್ಮ ಮಲ್ಲೂರು ಲಕ್ಷ್ಮಣ್ ಮಲ್ಲೂರು ಆರೆ ಕೊರೊಂದುಲ್ಲ ಅಂಚನೆ ನಮ್ಮ ಕುಡ್ಲದ ಕೂಟದ ಏರಾಂಡಲ ಜೋಕುಲೆ ದಾರಾಂಡಲ ಎಟ್ಟೆ ಒಂದು ಮಂತದ ಅಕಲೆ ಕೊಂಚ ಪ್ರಶಸ್ತಿ ಕೊರ್ಪಿನ ಉಂಟು ಅವು ನಮ್ಮ ಕುಡ್ಲ ಬಳಗದ ಎಂಕಲ ಏರಾಂಡಲ ಸದಸ್ಯನ ಜೋಕುಲ ದಾರ ಮನ್ಸಿನ ಅಕಲೆ ಕೊರ ಈ ಸಲ ಎಂಕಲ ಅವಿನ ನಮ್ಮ ಕ್ಯಾಮರಾಮನ್ ದಿವಾಕರ್ ಬೈಕಂಟೆ ಯಾರನ್ನ ಸುಪುತ್ರೆ ನಮ್ಮ ಮಾಡಿ ಬಾಂಬೆಡ್ಲ ಹೋದಿತ್ತೆ ಕೆಲವೊಂದು ಕಾರ್ಯಕ್ರಮ ವೇಷಾಲ್ ಪುರ ಪಾಡ್ದೆ ಎಡ್ಡೆ ಪುದರ್ ಬಂದೆ ಬಾಲ ಪ್ರತಿಭೆ ಪ್ರಶಸ್ತಿ ಆಯ್ಕೆ ಕೊಡೋದಿಲ್ಲ ಅವೇ ಪ್ರಕಾರ ಮೂಜಿ ವಿಶೇಷ ಒಂದೇನು ಪ್ರಶಸ್ತಿ ಎಂಕಲ್ ಕೊರ್ಪದೆ ಬಣ್ಣ ನಕಲ ಎಂಕಲ ಪ್ರತಿ ಒಂಜು ನೆಕ್ಲ ಎಂಕಲೆ ಪೂರ್ಣತ ಸಹಕಾರ ಗೋರ್ದೀಪ ಸುರು ಆಯ್ನೇಡಿ ಕಿಲೋಮೀಟರ್ ಕೊರೊಂದಿಲ್ಲ ಐಟ್ ಪ್ರಥಮ ಅದು ನಮ್ಮ ಕೃಷ್ಣ ಜೆ ಪಾಲಿಮಾರ್ ಒಲ್ಲೇರು ಐಟಡ್ ಬೊಕ್ಕ NM ರಾಜೇಂದ್ರ ಕುಮಾರ್ ಒಲ್ಲೇರು ಐಟಡ್ ಬೊಕ್ಕ ನಮ್ಮ ಅಕ್ಕರಾಜು ವೆಂಕಟರಮಣ ಅಕ್ಕರಾಜು. ತುಳುನಾಡಿನಲ್ಲಿ ದೀಪಾವಳಿ ಸಂದರ್ಭದಲ್ಲಿ ನಮ್ಮ ಪುರಾತನ ಕಲೆಯನ್ನು ಬೆಳೆಸುವಂಥದ್ದು, ಅದ್ರ ಜೊತೆಗೆ ಮನೆ ಮಂದಿಯಲ್ಲೇ ಸೇರಿಕೊಂಡು ಶ್ರೀ ಕ್ಷೇತ್ರದಲ್ಲಿ ಬಂದು ಅದನ್ನು ನೋಡುವಂಥದ್ದು. ಆ ಸಂದರ್ಭ ಕೂಡ ತುಂಬಾ ರಶ್ ಇರ್ತದೆ, ಗಮನಿಸಿರ್ಬೋದು. ಈ ರೀತಿಯ ಪರಿಕಲ್ಪನೆ ಒಟ್ಟು ಗೂಡುದೀಪ ಪಂಥ ಅದು ನಡೆಯುವಂಥದ್ದು ನಾಳ್ದು 19 ತಾರೀಕಿಗೆ ಸಂಜೆ 4 ಗಂಟೆಯಿಂದ ಆ ಗೂಡುದೀಪ ಪಂಥದ ವಿಭಾಗಗಳಿರ್ಬೋದು, ಅದರ ಮೌಲ್ಯಮಾಪನ ಇರ್ಬೋದು, ಮತ್ತೆ ಕೊನೆಯದಾಗಿ ಬಹುಮಾನ ವಿತರಣೆ ಎಲ್ಲ ಕಾರ್ಯಕ್ರಮಗಳು 19 ತಾರೀಕಿಗೆ ಇತಿಹಾಸ ಪ್ರಸಿದ್ಧವಂತ ಕುದ್ರೋಳಿಯ ಗೋಕರ್ಣನಾಥನ ಸನ್ನಿಧಿಯಲ್ಲಿ ನಡೀತದೆ. ಬಂಟ್ವಾಳ ತಾಲೂಕು ಪುದು ಗ್ರಾಮ ಪಂಚಾಯತ್ ಸುತ್ತದ ಕಜವು ಇಲೆವಾರಿಗಾದ ಕೋಡಿ ಮಜ್ಜಲ್ ತೇವು ಪನ್ಪುನವಲು ತ್ಯಾಜ್ಯ ನಿರ್ವಹಣಾ ಘಟಕ ತಯಾರಾವೊಂದಿತ್ತದು ಹೆಚ್ಚಿನ ಕಾಮಗಾರಿ ಮುಗಿದಳು. ಪಂಚಾಯತ್ ಗುರ್ಕಾರ್ತಿ ಅಧಿಕಾರಿಲು ಜಾಗೆಗೂ ಪೋದು ಅಭಿವೃದ್ಧಿ ಕಾರ್ಯಗಳನ್ನು ತುಯ್ಯರು. ಬಂಟ್ವಾಳ ತಾಲೂಕು ಪುದು ಗ್ರಾಮ ಪಂಚಾಯತ್ ಸುತ್ತದ ಕಜವ್ ಇಲೆವೆರಿಗಾದ ಕೋಡಿ ಮಜಲ್ ತೇವು ಪನ್ಪುನವಲು ತ್ಯಾಜ್ಯ ನಿರ್ವಹಣಾ ಘಟಕ ತಯಾರಾವೊಂದಿತ್ತದು ಹೆಚ್ಚಿನ ಕಾಮಗಾರಿ ಮುಗಿದಳು. ಬಾಕಿ ವರಿದ್ನ ಎಲ್ಲಿಯ ಕಾಮಗಾರಿಲು ಮುಗಿನ ನವೆಂಬರ್ಗ್ ಘಟಕ ಉದಿಪನ ಆಯರ ಉಂಡು. ಮುಲ್ಪ ತ್ಯಾಜ್ಯ ಇಲೆವಾರಿ ಭಾರಿ ಕಷ್ಟ ಉಂಡು. ರಾಜಮಾರ್ಗದ ಒತ್ತ ಈ ಗ್ರಾಮ ಉಪ್ಪುರಿದವರ ಕಜವು ಪ್ಲಾಸ್ಟಿಕ್ ಹೇಸಿಗೆ ಸುತ್ತಲೇನು ರಾಜಮಾರ್ಗದ ಬರಿಟೆ ಓಲೋಲು ದಕ್ಕೊಂದುಲ್ಲೇರು. ಒಂದೇನು ತಪ್ಪವನದಿಟ್ಟಿಡು ಬೊಕ್ಕ ಸ್ವಚ್ಛತಾ ಕಾರ್ಯದ ಬಗೆಟ್ ಗ್ರಾಮ ಪಂಚಾಯತ್ ವಿಶೇಷ ಅಭಿಯಾನ ದೀವೊಂದು ತಿಳುವಳಿಕೆ ಮೂಡವನ ಪ್ರಯತ್ನ ಮಲ್ತದು. ಗೇಲ ಆದಿತ್ತನಲ ಇಡೀ ತ್ಯಾಜ್ಯದ ಅಂತಿನ ಗ್ರಾಮ ಮಲ್ಪನ ಉದ್ದೇಶಡು ಕೋಡಿ ಮಜಲ ತೇವು ಪನ್ಪಣವಳು ಘಟಕ ಕಟ್ಟದಲೆ. ಶುರುಕು ಘಟಕ ಕಟ್ಟಣೆಗೆ ವಿರೋಧ ಇತ್ತಿನದ ಮುಲ್ಪದ ಗ್ರಾಮ ಪಂಚಾಯತ್ ಗುರುಕಾರ್ಯರು ರಂಬ್ಲಾನ್ ಮಾರಿಪಲ್ಲ ಜಿಲ್ಲೆದ ಬೇತೆ ಬೇತೆ ತ್ಯಾಜ್ಯ ನಿರ್ವಹಣಾ ಘಟಕೊಲೆಗೆ ಗ್ರಾಮದ ಜನಪ್ರತಿನಿಧಿಲೆತ್ತೊಂದು ಪೋದು ತೋಜಾಯ ನಡೆದ ಬೊಕ್ಕ ಐಡ್ದಲ ಎಡ್ಡೆ ರೀತಿಡು ಮಾದರಿ ಘಟಕ ಮಲ್ಪನ ಭರವಸೆ ಕೊರ ನಡೆದ ಬೊಕ್ಕ ಗ್ರಾಮದ ಜನ ಎಡ್ಡೆ ಬಿರಿಸಾಯ ಕೊಡ್ತೇರು. ಘಟಕ ಕಟ್ಟಣೆ ನಡೆದ ಬೊಕ್ಕ ಗ್ರಾಮದ ಅಭಿವೃದ್ಧಿ ಶಕೆ ಶುರು ಆತಂಡು. ಮಾರ್ಗ ಕರೆಂಟ್ ಚರಂಡಿ ಇಂಚ ಗ್ರಾಮ ಪಂಚಾಯತ್ ಮೂಲ ಸೌಕರ್ಯ ಒದಗಾದಂಡು. ಗ್ರಾಮ ಪಂಚಾಯತ್ ಗುರುಕಾರ್ಯರು ರಂಬ್ಲಾನ್ ಮಾರಿಪಲ್ಲ, ಒತ್ತು ಗುರುಕಾರ್ಯರು ರುಕ್ಸಾನ, ಜಿಲ್ಲಾ ಪಂಚಾಯತ್ ದುಂಬದ ಸದಸ್ಯರು ಉಮ್ಮರ್ ಫಾರೂಕ್, ತಾಲೂಕು ಪಂಚಾಯತ್ ಇಒ ಸಚಿನ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಸ್ಮೃತಿ, ಗುತ್ತಿಗೆದಾರರು ಯಶೋಧರ, ದುಂಬದ ಗ್ರಾಮ ಪಂಚಾಯತ್ ಸದಸ್ಯರು ಲವಿನಾ ಡಿಸೋಜ, ಗ್ರಾಮ ಪಂಚಾಯತ್ ಕೆಲಸ ಮಲ್ಪನ ಅಬ್ದುಲ್ ಸಲಾಂ ತ್ಯಾಜ್ಯ ನಿರ್ವಹಣಾ ಘಟಕಗೂ ಪೋಯಿನ ಕೂಟೊಡಿತೇರು. ಜನಗಳಿಗೆ ಸಾಮಾನ್ಯ ಜನರಿಗೆ ನಾವು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಬಾರ್ದು ಅಂತ ಹೇಳೋ ಒಂದು ಏನು ಅವರಿಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಅದು ಬಹಳ ಸಕ್ಸಸ್ಫುಲಿ ಆಗಿತ್ತು. ಸೊ ಇನ್ನು ಮುಂದಕ್ಕೆ ನಾವು ಈ ಒಂದು ನಿರಂತರತೆ ಏನಿದೆ ಅದನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ನಾವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಘನತ್ಯಾಜ್ಯ ಘಟಕವನ್ನು ನಿರ್ಮಾಣ ಮಾಡಿದ್ದೇವೆ. ಸೊ ಇದನ್ನು ಪ್ರಾರಂಭ ಆಗಬೇಕಷ್ಟೇ. ಬಟ್ ಆದರೆ ಈ ಮೊದಲೇ ನಾವು ಪ್ರಜೆಗಳಿಗೆ ಜನಗಳಿಗೆ ಅದರ ಒಂದು ಅರಿವನ್ನು ನಾವು ಇದ್ದುದರಿಂದ ಇನ್ನು ಮುಂದೆ ನಾವು ಏನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ವಾಹಿನಿ ಇದೆ, ಆ ವಾಹಿನಿಯ ಮೂಲಕ ಒಣತ್ಯಾಜ್ಯವನ್ನು ಸಂಗ್ರಹ ಮಾಡಿ ಅದನ್ನು ಈ ಘಟಕದಲ್ಲಿ ಶೇಖರಣೆ ಮಾಡಿ ಅದನ್ನು ನಮ್ಮ ಶಂಭೂರಿನಲ್ಲಿ MRF ಘಟಕ ಇದೆ, ಅಲ್ಲಿ ಅದನ್ನು ಏನು ಒಂದು ಗೋಣಿಚೀಲದಲ್ಲಿ ಕಟ್ಟಿ ಅದನ್ನು ಬೈಫರ್ಕೇಷನ್ ಮಾಡಿ ಅಲ್ಲಿಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಸೊ ಈಗಾಗಲೇ ಈ ಘಟಕದಲ್ಲಿ 40 ಸೆನ್ಸ್ ಜಾಗದಲ್ಲಿ ಈ ಒಂದು ಘಟಕವನ್ನು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ಬಹಳಷ್ಟು ಇನ್ನು ಮೂಲಭೂತ ಸೌಲಭ್ಯ ಮಾಡುವಂಥ ಅವಶ್ಯಕತೆ ಕೂಡ ಇದೆ. ಇದಕ್ಕೆ ಇನ್ನೊಂದು ಆವರಣಗೋಡೆ ರಚನೆ ಆಗಬೇಕು, ಮತ್ತು ಇಲ್ಲೇ ಪಕ್ಕದಲ್ಲಿ ಒಂದು ಹಸಿ ತ್ಯಾಜ್ಯ ಘಟಕವನ್ನು ನಿರ್ಮಾಣ ಮಾಡಬೇಕು ಮತ್ತು ಗೊಬ್ಬರವನ್ನು ಉತ್ಪಾದನೆ ಮಾಡಬೇಕು ಅಂತೇಳೋ ಒಂದು ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದಾರೆ. ಅದು ಇದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಇವರಿಗೆ ಮನವರಿಕೆ ಮಾಡಿ ನೀವು ಯಾವುದು ಕೂಡ ನಿಮಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಇಲ್ಲಿ ಘಟಕ ಮಾಡಿ ಒಣ ಕಸ ಆದರೆ ಹಸಿ ಕಸ ಆದರೂ ಕೂಡ ಫಸ್ಟ್ಗೆ ನಾವು ಒಣ ಕಸ ಅಂತ ತೀರ್ಮಾನ ಇದ್ದದ್ದು, ಮತ್ತು ಹಸಿ ಕಸ ಕೂಡ ನಾವು ಹೊರಗೆ ಬೇಡ ಅಂತ ಮಹಾನಗರ ಪಾಲಿಕೆ ಹೋಗಬೇಡ ಅಂತ ಕೆಲವರದ್ದು ಇದಿದೆ. ನಿಮ್ಮ ಗ್ರಾಮದಲ್ಲಿ ಅದನ್ನು ಗೊಬ್ಬರ ಮಾಡಿ ಉಪಯೋಗ ಮಾಡಿ ಇನ್ಕಮ್ ಮಾಡಬೇಕಂತ ಕೂಡ ನಮಗೆ ಒಂದು ಆದೇಶ ಬಂತು. ಅದಕ್ಕೆ ಈಗ ಹಸಿ ಕಸದು ಕೂಡ ಒಂದು
ನೀವು ಯಾವ ಇದ್ರದ್ದು ಹಸಿರು ದಳದವರದೊಂದು ನಮಗೆ ಬಂದು ಸಹಕಾರ ಮಾಡ್ತಾ ಇದ್ದಾರೆ. ಈಗ ಅವರು 1 ವರ್ಷದಲ್ಲಿ ನಮ್ಮ ಗ್ರಾಮದಲ್ಲಿ ಬಂದು ತಿರುಗಿಕೊಂಡು ಎಲ್ಲರಿಗೆ ಮನವರಿಕೆ ಮಾಡಿ ಹಸಿ ಕಸ ಮತ್ತು ಒಣ ಕಸ ಡಿವೈಡ್ ಮಾಡಿಕೊಟ್ಟು ನಮಗೆ ಸಹಕರಿಸಬೇಕಂತ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಪುದು ಪಂಚಾಯತಿನ ಅಧ್ಯಕ್ಷರ ಭರವಸೆ ನಮಗೆ ಒಳ್ಳೆದಾಯಿತು. ಏನಂದರೆ ನಮ್ಮ ಈ ಊರಿನವರಿಗೆ ಏನೂ ತೊಂದರೆ ಆಗದಾಗೆ ನಮಗೆ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಂಪ್ರೂವ್ಮೆಂಟ್ ಆದಾಗ ಎಲ್ಲ ಜನರಿಗೆ ಸಹ ಇದು ಒಳ್ಳೆಯದು ಆಗುವಂಥದ್ದು. ಪರ್ಮಿಟ್ ದೆತ್ತೊಂದೆ ಕಾರ್ಲೆನ್ ಬಾಡಿಗೆಗೆ ಕೊರೊಂದಿತ್ತಿನ ಆರೋಪದ ಮಿತ್ತು ಒಡಿಪು ಜಿಲ್ಲೆದ ಮಲ್ಪೆ ಪೊಲೀಸರು ಕಾರ್ಯಾಚರಣೆ ನಡೆಪಾದು ಬಾಡಿಗೆಗೆ ಕೊರೊಂದಿತ್ತಿನ 17 ಬೇತೆ ಬೇತೆ ಮಾದರಿದ ವೈಟ್ ಬೋರ್ಡ್ ಕಾರ್ಲೆನ್ ನಾಡು ಪತ್ತದು ಕೇಸು ಪಾಡ್ದೇರು. ಸಂಬಂಧಪಟ್ಟಿನ ಪ್ರಾಧಿಕಾರದ ನಿಘಂಟದ ಲೈಸೆನ್ಸ್ ದೆತನಂದೆ ಮಲ್ಪೆ ಬೊಕ್ಕ ಉಡುಪು ಪರಿಸರದ ಸಾರ್ವಜನಿಕ ಜಾಗಲೆಡು ವೈಟ್ ಬೋರ್ಡ್ ಕಾರ್ಲೆನ್ ಬಾಡಿಗೆ ಕೊರೊಂದಿತ್ತಿನ ಬಗೆಟ್ ಉಡುಪು ಜಿಲ್ಲಾ ಟ್ಯಾಕ್ಸ್ಮೆನ್ ಅಂಡ್ ಮ್ಯಾಕ್ಸ್ ಕ್ಯಾಬ್ ಅಸೋಸಿಯೇಷನ್ ಮಲ್ಪೆ ಘಟಕದ ಗುರ್ಕಾರಿರು ಬೊಕ್ಕ ಸದಸ್ಯರು ಮಲ್ಪೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ದಿತ್ತೇರು. ದೂರದ ಮಿತ್ತ ಮಲ್ಪೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೊಕ್ಕ ಪೊಲೀಸರು ತೆಂಗನಿಡಿಯೂರು ಗ್ರಾಮದ ಬೆಲ್ಕಳೆ ಹಿರಣ್ಯಧಾಮ ಲೇ ಔಟ್ ಪನ್ಪುನವಲು ಆರ್ ರಶೀದ್ ಪನ್ಪುನಾರಿನ ಇಲ್ಲದ ಕೈತಲಿ ಇತ್ತಿನ ಕಾರ್ಲೆನ್ ತೂದು ತೆರಿಯೊಣ್ಣಗ ಜಾಗೆಡ್ 17 ಬೇತೆ ಬೇತೆ ಮಾದರಿದ ವೈಟ್ ಬೋರ್ಡ್ ಕಾರ್ಲೆನ್ ಉಂತಾಯಿನ ತೂಜಿದು ಬೈದಂಡು. ಈ ಬಗೆಟ್ ರಶೀದ್ನ ವಿಚಾರಿಪುನಗ ಈ ಕಾರ್ಲೆನ್ ಬಾಡಿಗೆ ಕೊರೊಂದುಲ್ಲ ಎಂದು ಒತ್ತೊಂದಿರು. ಪರ್ಮಿಟ್ ಉಂಡಾಂದು ವಿಚಾರಿಪುನಗ ಪರ್ಮಿಟ್ ಇಜ್ಜಿಂದು ಪಂತಿರು. ಅಂಚದ ಸಂಬಂಧಪಟ್ಟನ ಪ್ರಾಧಿಕಾರದ್ದು ಪರ್ಮಿಟ್ ಪಡೆವಂದೆ ವೈಟ್ ಬೋರ್ಡ್ ಕಾರ್ಲೆನ್ ಬಾಡಿಗೆ ಕೊರೊಂದುಪ್ಪನ ಆರೋಪದ ಮಿತ್ತು ರಶೀದ್ನ ಮಿತ್ತು ಕೇಸ್ ಪಾಡ್ದನೆಂದು ಪೊಲೀಸರು ಮಾಹಿತಿ ಕೊಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯ ನಿಷೇಧ ಮಲ್ಪೊಡೊಂದು ಮಂತ್ರಿ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಲೆಗೂ ಓಲೆ ಬರೆಯಿನವು ಸರಿಯಾದೇ ಉಂಡುಂದು ದುಂಬುದ ಮಂತ್ರಿ ಬಿ ರಮಾನಾಥ ರೈ ಪಂತರ. ರಾಜ್ಯದ ದುಂಬುದ ಮಂತ್ರಿ ದುಂಬುದ ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಬಿ ರಮಾನಾಥ ರೈ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಭವನಡು ಸುದ್ದಿ ಕುಟ್ಟುಡು ಪಾತಿರ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯ ನಿಷೇಧ ಮಲ್ಪೊಡೊಂದು ಮಂತ್ರಿ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಲೆಗೆ ಓಲೆ ಬರಿನವು ಸರಿಯಾದೇ ಉಂಡು. ದೇಶದ ಜಾತ್ಯತೀತ ಬಿಲೆಕ್ನ ಬಗೆಟ್ ಸಾಮಾಜಿಕ ಸಾಮರಸ್ಯ ಗಟ್ಟಿ ಮಲ್ಪೊಡಾಯನ ದಿಟ್ಟಿಡು ಸರಕಾರಿ ಜಾಗಿಲೆಡು ಸರಕಾರಿ ಶಾಲೆಲೆಡು ಸಾರ್ವಜನಿಕ ಜಾಗಿಲೆಡು ಉಂದೆತ ಕಾರ್ಯಾಲಯ ಇಡೀ ತಡೆಪೊಡೊಂದು ಯಾನ್ನ ಒತ್ತಾಯ ಮಲ್ಪ ಎಂದು ಪಂಡೇರು. ಎಲ್ಲಿಯ ಜೋಕ್ಲಿನ ಮಿತ್ತು ಇಸತ ಬಿತ್ತಿನ ಪ್ರಯತ್ನ RSS ಮಲ್ತೊಂದುಂಡು. ಈ ಇಸತ ಬಿತ್ತಿನ ಪರಿಣಾಮ ಸಾಮಾಜಿಕ ಆರೋಗ್ಯ ಕಳಂಕೊಂದುಂಡು. ಧರ್ಮ ಎಡ್ಡೆಪ್ಪು ಕುಂದುಕನೇರ ಕಾರಣ ಆಪುನನೇ ಈ RSS ಎಂದು ಪಂಡೇರು. ನಮ್ಮ ಜಿಲ್ಲೆಡ್ಲ ಧರ್ಮಾತೀತವಾಯಿನ ರಾಜಕೀಯ ಕೆರ್ಪುನಲ ನಡತುಂದುಂಡು. PFIಲ ಒಂದುವೇ ಮಾದರಿದ ಸಂಘಟನೆ ಆದುಂಡು. ಧರ್ಮಾಧಾರದ ಕೆರ್ಪುನ ನಡಪೆರ ಕಾರಣ ಪಾಪದಕ್ಲಿನ ಕೆರ್ಪುನೆತ ಒಟ್ಟು ಜನಕ್ಕೆಡ ಇಂಚಿನ ಸಂಘಟನೆಲು ಭೇದ ಸೃಷ್ಟಿ ಮಲ್ತೊಂದುಂಡು ರಮನಾಥ ರೈ ಪಂಡೇರು. ಶಶಿಧರ ಹೆಗ್ಡೆ MG ಹೆಗಡೆ ಸುದ್ದಿ ಕೂಟುಡಿತ್ತೇರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿನ ಸಂಘಟನೆ ಈ ಚಟುವಟಿಕೆಗಳನ್ನು ನಿರ್ಬಂಧಿಸುವ ಬಗ್ಗೆ ರಾಜ್ಯದ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿರ್ತಕ್ಕಂಥದ್ದು ಸರಿಯಾಗಿ ಇದೆ. ದೇಶದ ಜಾತ್ಯತೀತ ಮೌಲ್ಯಗಳನ್ನು ರಕ್ಷಿಸುವ ಸಾಮಾಜಿಕ ಸಾಮರಸ್ಯವನ್ನು ಗಟ್ಟಿಗೊಳಿಸಬೇಕಾದ ದೃಷ್ಟಿಯಿಂದ ಸರ್ಕಾರಿ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳ ಅನುದಾನ ಶಾಲೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸಬೇಕು ಅಂತ ಅವರು ಹೇಳಿದ್ದಾರೆ. ನಾವು ಕೂಡ ಅದನ್ನು ಹೇಳ್ತಕ್ಕಂಥದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಶಾಖೆಗಳನ್ನು ಮಾಡಿಕೊಂಡು ಘೋಷಣೆಗಳನ್ನು ಹೇಳಿಕೊಂಡು ಮಕ್ಕಳ ಮೇಲೆ ವಿಶೇಷವಾಗಿ ಚಿಕ್ಕ ಮಕ್ಕಳ ಮನಸ್ಸಿಗೆ ವಿಷಬೀಜವನ್ನು ಬಿತ್ತಕ್ಕಂಥ ಪ್ರಯತ್ನ ಇದರ ಮೂಲಕ ಆಗ್ತಾ ಇರ್ತಕ್ಕಂಥ ನಾವೆಲ್ಲ ಗಮನಿಸಿರ್ತಕ್ಕಂಥ ಅಂಶ. ತುಳು ಭಾಷೆಗೆ ಲಿಪಿ ಉಂಡೊಂದು ಲೋಕುಗು ತೋಚಾಯಿನ ಕುವೆಂಪು ನಮ್ಮ ನಾಡಿಗೆ ಮರ್ಯಾದೆ ಕನದೆರೆಂದು ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪಂತೆರ. ಮಂಜೇಶ್ವರ ಪೊಸಂಗಡಿ ದುರ್ಗಿಪಳ್ಳದ ಕೇರಳ ತುಳು ಅಕಾಡೆಮಿ ಸಭಾಂಗಣಡು ಕುವೆಂಪು ನೆನಪು ಕಾರ್ಯಕ್ರಮ ಉದೀಪನ ಮಲ್ತದ 6 ಪಾತೆರಿಯರು.
ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಡಾಕ್ಟರ್ ಪುಂಡೂರು ವೆಂಕಟರಾಜ ಪುಣಿಂಚಿತ್ತಾಯ ಪ್ರತಿಷ್ಠಾನ ಬೊಕ ಕೇರಳ ತುಳು ಅಕಾಡೆಮಿದ ಒಟ್ಟು ಸೇರಿಗೆಡೆ ಪೂವೆಂಪು ನೆನಪು 2025 ಕಾರ್ಯಕ್ರಮ ಮಂಜೇಶ್ವರ ಪೊಸಂಗಡಿ ದುರ್ಗಿಪಳ್ಳದ ಕೇರಳ ತುಳು ಅಕಾಡೆಮಿದ ಸಭಾಂಗಣ ನಡೆತಂಡೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಸೋಮಣ್ಣ ಬೇವಿನ ಮರದ ಗುರ್ಕಾರ್ಮೆಡೆ ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಲೇಸಿನ ಉದಿಪನ ಮಲ್ತೇರು. ಬಸವರಾಜ ಹೊರಟ್ಟಿ ಪಾತಿರ್ದು ಕುವೆಂಪು ಬುಕ ಪೂವೆಂಪು ಇರುವೇರ್ಲ ಮಿತ್ತ ಮಟ್ಟದ ವ್ಯಕ್ತಿತ್ವಗಳು ತುಳು ಭಾಷೆಗೆ ಲಿಪಿ ಉಂಡು ತೋಜಾಯಿನ ಪೂವೆಂಪು ನಮ್ಮ ನಾಡಿಗೆ ಮರ್ಯಾದಿಕನದಿருந்து ಪಂಡೇರು. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಹಿರಿಯ ಸಾಹಿತಿ SG ಸಿದ್ದರಾಮಯ್ಯರಿಗೆ ಪೂವೆಂಪು ಪ್ರತಿಷ್ಠಾನದ 2025 ಸಾಲದ ಪೂವೆಂಪು ಪ್ರಶಸ್ತಿ ಕೊರದು ಮರ್ಯಾದಿ ಸಂದೈತ ಮಲ್ತೇರು. ಡಾಕ್ಟರ್ ಪುಂಡೂರು ವೆಂಕಟರಾಜ ಪುಣಿಂಚಿತ್ತಾಯರಿಗೆ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ನುಡಿನ ಮನಸಂದಾಯರು. ಮಂಜೇಶ್ವರ ಶಾಸಕರು AKM ಅಶ್ರಫ್, ಕನ್ನಡ ಸಾಹಿತ್ಯ ಪರಿಷತ್ತದ ಕೇರಳ ಗಡಿನಾಡು ಘಟಕದ ಗುರ್ಕಾರ್ಯರು ಡಾಕ್ಟರ್ ಜಯಪ್ರಕಾಶ ನಾರಾಯಣ ತೊಟ್ಟೆತೋಡಿ, ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿ ಕಾರ್ಯಂತಿರು ಉಮೇಶ್ M ಸಾಲ್ಯನ್, ಗಮಕ ಕಲಾ ಪರಿಷತ್ ಗಡಿನಾಡ ಘಟಕದ ಗುರ್ಕಾರ್ಯರು T ಶಂಕರನಾರಾಯಣ ಭಟ್ಟ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ಗುರ್ಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಗುರ್ಕಾರ್ಯರು ಚನಿಯಪ್ಪ ನಾಯ್ಕ ಲೇಸಿಡು ಪಾಲ್ಗೊಂಡು. ತುಳು ಭಾಷೆಗೆ ಲಿಪಿ ಇರಲಿಲ್ಲ. ನಾನು ಬೋಸ್ಟನ್ಗೆ ಹೋದಾಗ ಇಲ್ಲಿ ಮಂಗಳೂರವರು ಉಡುಪಿಯವರವರು ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಮಾಡಿದರು. ತುಳು ಭಾಷೆಯ ಲಿಪಿಯ ನನಗೊಂದು ಬ್ಯಾಗನ್ನು ಕೊಟ್ಟರು. ಅವರು ಒಂದು ಬ್ಯಾಗ್ ನಮಗೆ ಯಾವುದೋ ಸತ್ಕಾರ ಮಾಡಿ ಅದ್ರ ಮೇಲೆಲ್ಲ ತುಳು ಭಾಷೆಯನ್ನು ಬರೆದಿದ್ರು. ಆ ತುಳು ಭಾಷೆಯನ್ನು ಬರೆಯುವಾಗ ಅವರು ನೆನಪಿಸಿದ್ದಂದ್ರೆ ಕುವೆಂಪು ಅವರನ್ನು. ಇವರು ಮೊಟ್ಟ ಮೊದಲಿಗೆ ತುಳು ಭಾಷೆಯನ್ನು ಭಾಷೆ ಇದೆ, ತುಳು ಭಾಷೆ ಇದೆ ಅಂತ ತಿಳ್ಕೊಂಡು, ಸ್ವಂತ ಲಿಪಿ ಇದೆ ಅಂತ ತಿಳ್ಕೊಂಡು ಹೇಳಿ ಈ ನಾಡಿಗೆ ಪರಿಚಯ ಮಾಡಿಕೊಟ್ಟಂಥವ್ರು ಕುವೆಂಪು ಅವರು ಅನ್ನೋಂಥ ಮಾತನ್ನು ಅವತ್ತು ನಾನು ಕೇಳಿದ್ದೆ. ಇವತ್ತು ಅದು ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ನನ್ನ ಮನಸ್ಸಿನಲ್ಲಿ ಏನಂದ್ರೆ ಕುವೆಂಪು ಅವರು ಮಾಡಿದಂಥ ಕಾಲ ನೋಡಿ. ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ನೋಡ್ತಿರ್ತೀವಿ. ಅವರು ಇವತ್ತು ನಮ್ಮ ಇಡೀ ಕರ್ನಾಟಕಕ್ಕೆಲ್ಲ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಕೆಲಸವನ್ನು ಮಾಡಿಕೊಟ್ಟು ಇವತ್ತು ತುಳು ಭಾಷೆಯನ್ನು ಅವತ್ತು ಕಂಡುಹಿಡಿದಂಥವ್ರು ತುಳು ಭಾಷೆ ಇದೆ, ಲಿಪಿ ಇದೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಟ್ಟು ಭಾಳಷ್ಟು ಸಲಿಗೆ ಇತ್ತು ಅಂದ್ರೆ ಎಲ್ಲೇ ಒಂದು ಕಡೆ ಅದು ಸ್ವಲ್ಪ ದೂರ ತಳ್ಳಲಿಕ್ಕೆ ಸಾಧ್ಯದ ಅಂತ ಅನ್ನಿಸ್ತಾ ಇದೆ. ಆದರೆ ಅಲ್ಲಿ ಹಿಂಗಲ್ಲ, ಇಲ್ಲಿ ಭಾಳ ಆತ್ಮೀಯತೆಯಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ನನಗೆ ಸುಬ್ಬಯ್ಯ ಕಟ್ಟೆಯವರು ಹೇಳಿದರು, ಕುವೆಂಪು ಆ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿದರು. ಆಯಿತು ಬರ್ತಾನೆ ಅಂತ ಹೇಳಿದರೆ, ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದರು. ನಾವು ಯಾವ ಕಾರ್ಯಕ್ರಮಕ್ಕೆ ತಪ್ಪಿಸೇನೆ ಹೇಳ್ರಿ, ಅದಕ್ಕೆ ಇದನ್ನು ಒತ್ತಿ ಯಾಕೆ ಬರಲೇಬೇಕು ಅಂತೀರಿ ಅಂತ ಹೇಳಿದೆ. ಪೂರ್ವಾಶ್ರಮದಲ್ಲಿ ನಾವು ಕೂಡ ನಮ್ಮ ಬಾಲ್ಯವನ್ನು ಬಹಳಷ್ಟು ಅವರ ಒಡನಾಟದಲ್ಲಿ ಕಳೆದದ್ದು ನಮಗೆ ಹೆಮ್ಮೆಯ ವಿಷಯ. ಚತುರ್ಭಾಷಾ ವಿದ್ವಾಂಸರಾಗಿ ಈ ಸಪ್ತ ಭಾಷಾ ಸಂಗಮ ಭೂಮಿಯಂತಹ ಕಾಸರಗೋಡಿನಲ್ಲಿ ತುಳುವಿನ ಕುರಿತಾಗಿ ಬಹಳಷ್ಟು ದೊಡ್ಡದಾದ ಸಂಶೋಧನೆಯನ್ನು ಮಾಡಿದಂಥ ಒಬ್ಬ ಹಿರಿಯ ವ್ಯಕ್ತಿತ್ವ ಡಾಕ್ಟರ್ P ವೆಂಕಟರಾಜ ಪುಣಿಂಚಿತ್ತಾಯರು. ಸರಳವಾದಂತಹ ವ್ಯಕ್ತಿತ್ವ, ಒಬ್ಬ ಸಾಹಿತ್ಯ, ಒಬ್ಬ ಸಂಶೋಧಕ ಅನ್ನುವಂತಹ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಅವರ ಅನಾರೋಗ್ಯದ ಕಾಲದಲ್ಲಿ ಕೂಡ ಅಂತಹ ಸಂಶೋಧನೆಯ ಕಾರ್ಯಗಳನ್ನು ಅವರ ಶ್ರೀಮತಿಯವರ ಮೂಲಕ ಮಾಡಿಕೊಂಡು ಅಂತಹ ಸಮಯವನ್ನು ಕೂಡ ವ್ಯರ್ಥ ಮಾಡದೆ ಈ ಸಾಹಿತ್ಯಕ್ಕೆ, ಈ ಭಾಷೆಗೆ ಬಹಳಷ್ಟು ಉನ್ನತವಾದಂಥ ಒಂದು ಸೇವೆಯನ್ನು ನೀಡಿದಂಥ ಒಬ್ಬ ಸಂಶೋಧಕ ಡಾಕ್ಟರ್ ವೆಂಕಟರಾಜ ಪುಣಿಂಚಿತ್ತಾಯ ಅವರು. ದೇಶ ಕಡೆದ KS ಹೆಗ್ಡೆ ಆಸ್ಪತ್ರೆಡ್ ಈವ್ನಿಂಗ್ ಸ್ಪೆಷಲ್ ಕ್ಲಿನಿಕ್ ಶುರು ಮಲ್ತದಂಡು ಬಜಿ ₹5 ಮಾತ್ರೆ ನೋಂದಣಿ ಕಾಸು ದೆತ್ತನೊಂದುಂಡು ಡಾಕ್ಟರ್ ಶಾಂತಾರಾಮ ಶೆಟ್ಟಿ ಪಂತರು 6 ಸಂಜೆ ಕ್ಲಿನಿಕ್ ಉದೀಪನ ಮಲ್ತದು ಪಾತೆರಿಯರು. ಉಳ್ಳಾಲ ತಾಲೂಕದ ದೇರ್ಲಕಟ್ಟೆ KS ಹೆಗ್ಡೆ ಆಸ್ಪತ್ರೆಡ್ ಈವ್ನಿಂಗ್ ಸ್ಪೆಷಲ್ ಕ್ಲಿನಿಕ್ ಶುರು ಮಲ್ತದೇರು. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಜತೆ ಕುಲಾಧಿಪತಿ ಡಾಕ್ಟರ್ M ಶಾಂತಾರಾಮ ಶೆಟ್ಟಿ ಬಯ್ಯದ ವಿಶೇಷ ಕ್ಲಿನಿಕ್ ಉದೀಪನ ಮಲ್ತೇರು. ಶಾಂತಾರಾಮ ಶೆಟ್ಟಿ ಪಾತಿರ್ದು ಊರದಕ್ಲು ಬುಕ್ ಕೆಲಸದಕ್ಕಿನ ಅನುಕೂಲಗಾದ ಬಯ್ಯದ ಕ್ಲಿನಿಕ್ ಶುರು ಮಲ್ತದಂಡು ಆಸ್ಪತ್ರೆದ ಗ್ರೌಂಡ್ ಫ್ಲೋರ್ ಉಂದುಂಡು ಬಜಿ ₹5 ಮಾತ್ರ ನೋಂದಣಿ ಕಾಸು ದೆತ್ತನೊಂದುಂಡು. ಎಡೆನ ತೆರಿನ ಮಾತಾ ವೈದ್ಯರನ ಸೇವೆ ಈ ಕ್ಲಿನಿಕ್ ಉಂಡು. KS ಹೆಗ್ಡೆ ಆಸ್ಪತ್ರೆ 1200 ಹಾಸಿಗೆಲಿನ ಸಜ್ಜಿದ ಆಸ್ಪತ್ರೆ ಆದಿತ್ತದು. ಬೆಡ್ ಸ್ಕ್ಯಾನ್, MRI, ರೋಬೋಟಿಕ್ ಸರ್ಜರಿ ಸಜ್ಜಿದ 17 ಆಪರೇಷನ್ ಥಿಯೇಟರ್ ಉಂಡು. ಸೀಕದಗ್ಲಿಗೆಡ್ಡೆ ಮರ್ದು ಬೊಕ್ಕ ಸೌಕರ್ಯ ತಿಕ್ಕಡಂದು ಉಂದಿತ ತಾಪಕ್ಕಿರನ ಉದ್ದೇಶ ಅಂದು ಡಾಕ್ಟರ್ ಶಾಂತಾರಾಮ ಶೆಟ್ಟಿ ಪಂಡೇರು. ಆಡಳಿತ ವಿಭಾಗದ ಜೊತೆ ಕುಲಾಧಿಪತಿ ವಿಶಾಲ್ ಹೆಗ್ಡೆ, ರಿಜಿಸ್ಟ್ರಾರ್ ಪ್ರೊಫೆಸರ್ MS ಮೂಡಿತಾಯ, ವೈದ್ಯಕೀಯ ಮುಖ್ಯಸ್ಥೆ ಡಾಕ್ಟರ್ ಸುಮಲತಾ R ಶೆಟ್ಟಿ, ಏಲುಬಗ ಕೀಳ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿಕ್ರಮ್ ಶೆಟ್ಟಿ,
ಅಲೈಡ್ ಹೆಲ್ತ್ ಸೈನ್ಸ್ ಡೀನ್ ಡಾಕ್ಟರ್ ಜೆ.ಪಿ. ಶೆಟ್ಟಿ ಈ ಪುರದಲ್ಲಿದ್ದಾರೆ. ನಮ್ಮ KS ಹೆಗ್ಡೆ ಚಾರಿಟೇಬಲ್ ಹಾಸ್ಪಿಟಲ್ ದೇರ್ಲೆಕಟ್ಟೆಯಲ್ಲಿ ಈಗಾಗಲೇ 1200 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಇಲ್ಲಿ ಪೆಟ್ ಸ್ಕ್ಯಾನ್ ಆಗಿರ್ಬೋದು, MRI 3 ಟೆಸ್ಲರ್ ಆಗಿರ್ಬೋದು, ರೊಬಾಟಿಕ್ ಸರ್ಜರಿ ಆಗಿರ್ಬೋದು, 17 ಸುಸಜ್ಜಿತ ಆಪರೇಷನ್ ಥಿಯೇಟರ್ಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಯಾವ ರೋಗಕ್ಕೂ ಸುಸಜ್ಜಿತವಾಗಿ ಚಿಕಿತ್ಸೆಯನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಇವತ್ತು ನಾವು ಸ್ಪೆಷಾಲಿಟಿ ಕ್ಲಿನಿಕ್ ಅಂದರೆ ಸ್ಪೆಷಲ್ ಕ್ಲಿನಿಕ್ ಅಂದರೆ ಸಾಯಂಕಾಲ ನಮ್ಮ ಆಸ್ಪತ್ರೆ ಈಗ 9 ಗಂಟೆಯಿಂದ 4:30-5 ಗಂಟೆವರೆಗೆ ನಾವು ಪೇಷಂಟ್ಗಳನ್ನು ನೋಡ್ತಾ ಇತ್ತು. ಈಗ ಇಲ್ಲಿಯ ಜನರಿಗೆ ಸುತ್ತಮುತ್ತಲಿನ ಜನರಿಗೆ ಈ ಒಂದು ವ್ಯವಸ್ಥಿತ ವ್ಯವಸ್ಥೆಯನ್ನು ಮಾಡುವ ಬಗ್ಗೆ ಆಲೋಚನೆ ಮಾಡಿ ಎಲ್ಲ ನುರಿತ ಡಾಕ್ಟ್ರುಗಳು 5 ಗಂಟೆಯಿಂದ 7:30ವರೆಗೆ ಔಟ್ ಪೇಷಂಟ್ ಈ ಸುಸಜ್ಜಿತವಾದ ಈ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ಸ್ಪೆಷಲ್ ಕ್ಲಿನಿಕ್ನಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಯಾವ ಚಾರ್ಜನ್ನು ಮಾಡದೆ ಬರೀ ರಿಜಿಸ್ಟ್ರೇಷನ್ ಚಾರ್ಜ್ ಮಾತ್ರ ಮಾಡಿ ರೋಗಿಗಳಿಗೆ ಬೇಕಾದ ಎಲ್ಲ ಸಲಹೆಗಳನ್ನು ಕೊಟ್ಟು ಬೇಕಾದ ಟ್ರೀಟ್ಮೆಂಟನ್ನು ಕೊಡುತ್ತಾರೆ. ಇದನ್ನು ಸಾಧಾರಣ 2 ಕೋಟಿ ವೆಚ್ಚದಲ್ಲಿ ಇದನ್ನು ನಾವು ಮಾಡಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ನಿಲೆಟ್ ಶಾರದಾ ಆರ್ಟ್ಸ್ ಕೂಟದ ಐಸಿರಿ ಕಲಾವಿದೆಯರ್ ಮಂಜೇಶ್ವರ ಗೊಬ್ಬುದುನ ಜೈ ಬಜರಂಗ ಬಲಿ ತುಳು ಸಾಮಾಜಿಕ ನಾಟಕ ಪ್ರದರ್ಶನ ಕುಡ್ಲದ ಪುರಭವನಡು ನಡೆತಂಡು. ಕಾರ್ಯಕ್ರಮನು ನೂತನ ಪ್ರವೀಣ್ ನೆಟ್ಟಾರ್ ಉದೀಪನ ಮಲ್ತೇರು. ವಿಶ್ವ ಹಿಂದೂ ಪರಿಷತ್ದ ನೆಲೆಟ್ ಶಾರದಾ ಆರ್ಟ್ಸ್ ಕೂಟದ ಐಸಿರಿ ಕಲಾವಿದರು ಮಂಜೇಶ್ವರ ಗೊಬ್ಬುದನ ಜೈ ಬಜರಂಗ ಬಲಿ ತುಳು ಸಾಮಾಜಿಕ ನಾಟಕ ಪ್ರದರ್ಶನ ಕುಡ್ಲದ ಪುರಭವನಡು ನಡೆತಂಡು. ಕಾರ್ಯಕ್ರಮನು ನೂತನ ಪ್ರವೀಣ್ ನೆಟ್ಟಾರ್ ಉದೀಪನ ಮಲ್ತೇರು. ಶಾರದಾ ಆರ್ಟ್ಸ್ ಸಂಚಾಲಕರು ಕೃಷ್ಣ ಮಂಜೇಶ್ವರ ಪಾತಿರ್ದು ಐಸಿರಿ ಕಲಾವಿದರು ಬೊಕ್ಕ ಶಾರದಾ ಆರ್ಟ್ಸ್ ಕಲಾಕೂಟದ ಬುಲಿಚಿಲಿಗೆ ಹಿಂದೂ ಸಂಘಟನೆ ಮುಖ್ಯ ಕಾರಣ ಆದಂಡು ಎಂಕ್ಲೆನ ಅಭಿವೃದ್ಧಿಡು ಅಕ್ಲಿನ ಕೊಡುಗೆ ದಿಂಜಾಂದಾರ್ ಪಂಡಿರು. ಶಾಸಕರ ವೇದವ್ಯಾಸ ಕಾಮತ್ ಪಾತಿರ್ದು ಇಂಚಿನ ನಾಟಕನು ಹಿಂದೂ ಸಮಾಜದ ಪ್ರತಿಯೊರಿಲ ತೂಡು ಅಪಗ ನಾಟಕ ಗೆಲ್ಮೆ ಪಡೆಪುಣು ಪಂಡಿರು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯ ಗುರುಕಾರಿ ಡಾಕ್ಟರ್ MB ಪುರಾಣಿಕರು ಗುರುಕಾರ್ಮಿದ ಪಾತಿರ ಪಂಡಿದು ಎಡ್ಡಿಪ್ಪು ಬಯಕೇರು. ಶಾಸಕರು ಉಮಾನಾಥ ಕೋಟಿನ್, ಶರಣ್ ಪಂಪ್ವೆಲ್, ಸಂಘಟನೆದ ನಾಯಕರು ಪಾಲ್ಗೊಂಡಿರು. ಜೈ ಬಜರಂಗ ಬಲಿ ನಾಟಕೊಡು ಬಾವಬಂದರು ಪುದರ್ಪೊಯ್ ಪುಷ್ಪರಾಜ್, ತುಳುನಾಡ ರಂಗಬೊಳ್ಳಿ ರವಿ ರಾಮಕುಂಜ, ಗಡಿನಾಡ ಅಭಿನಯ ರತ್ನ ಅನಿಲ್ ರಾಜ್ ಉಪ್ಪಳ, ರಂಗಚತುರ ಅಶೋಕ ಬೇಕೂರು ಬೊಕ ಬೇತೆ ಕಲಾವಿದರು ಪಾಲ್ಗೊಂಡಿರು. ಸಮಾಜಗದ ಈ ನಾಟಕದ ವಿಶೇಷವಾದ ಒಂದು ತೆರಿಪದಪಂಚಿನ ಪ್ರಾಮಾಣಿಕ ಪ್ರಯತ್ನ ಕಲಾವಿದರ ಬಗ್ಗೆ ಐಟ್ಲ ವಿಶ್ವ ಹಿಂದೂ ಪರಿಷತ್ತಿನಿ ಜೈ ಬಜರಂಗ ಬಲಿ ತುಳುನಾಡದ ಪ್ರತಿ ಒಂಜಿ ಬಂಧುಲು ತೂಡು ಹಿಂದೂ ಸಮಾಜ ನಮ್ಮ ಒಗ್ಗಟ್ಟಾದ ಐಕ್ಯಮತ್ಯಡು ಉಪ್ಪಡಂದಾಂಡ ಸಮಾಜ ವಾವ ರೀತಿಯ ವಿಚಾರಗಳುಂಟು ಅವೇ ನಾಟಕದ ಮುಖಾಂತರ ತೂಂಡ ನನಗೆ ಭಾರಿ ಮನಸ್ಸಿಗೆ ಶಕ್ತಿಯಾದ ಉರಿ ಉಂಡು ಅಂದು ಪಂಪನಂಚಿನ ಚಿಂತನೆ ನಮ್ಮ ಸಹಜವಾದ ಪುಸ್ತಕಡೆ ಓದುಂಡ ಅದು ಸಹಜವಾದ ನಮ್ಮ ಏರಣ್ಣಲ ಪಂಡಿನ ಕೆಂಡ ನನ್ನ ಕಾತು ಮನಸ್ಸಿಗೆ ಒರಿವಿಲ್ಲ ನಾಟಕದ ರೂಪಡು ತುಂಡ ನಮ್ಮ ಮನಸ್ಸಿಗೆ ಗಟ್ಟಿಯಾದ ಉರಿ ಉಂಟು
ಅಂಚಾದ ಗಟ್ಟಿಯಾದ ಒರಿಯೋಡು ಅಂದು ಪನ್ಪುನಂಚಿನ ವಿಚಾರ. ಜೈ ಬಜರಂಗ ಬಲಿ ಒಂಜಿ ರಾಮಭಕ್ತೆ ಒಂಜಿ ವಿಶೇಷವಾದ ಕೊಡ್ತಿನಂಚಿನ ಕೊಡುಗೆಯನ್ನು ನೆನಪುಡಿದಿ ಒಂದು ಹಿಂದೂ ಸಮಾಜದ ಒಂದು ಬಜರಂಗ ಬಲಿನ ಒಂದು ವಿಶೇಷವಾದ ನಮ್ಮ ಆರಾಧಕರ ನಮ್ಮ ನಿತ್ಯ ನಿರಂತರವಾದ ಒಂದು ಶಕ್ತಿಯುತವಾದ ಉಳೆವಡು ಅಂದಾಂಡ ಬಜರಂಗ ಬಲಿನ ಆಶೀರ್ವಾದ ಬಹುದು. ಎನ್ನ ಎಲ್ಲಿಡೆ 1955 ಇಸ್ವಿಡಿದ ಒಕ್ಕ ಎಂಕ ಹಳ್ಳಿಡೆ ನಾಟಕ ತೋತಿನ ಅನುಭವ ಉಂಟು. ಅವಲ ತುಳು ನಾಟಕ ನಮ್ಮ ಊರುಡು ಹೆಚ್ಚು ಜನಪ್ರಿಯ ಆದ ಬರ್ತಂಡೆ. ತುಳು ಸಿನಿಮಾ ಮತ ಆ ಸಮಯ ಇತ್ತಿದ್ದಿ ಅಂತ ಇಲ್ಲದ ಬೊಕ್ಕ ಮಲ್ತೇನೆ. ತುಳು ನಾಟಕ ಮಣ್ಣಗ ಭಾರಿ ಇತ್ತು. ಅವಲ ನಗೆ ನಾಟಕ ತೆಲ್ಪುನ ಮನೋರಂಜನೆ ಆಂಡ ಒಂದು ವಿಶೇಷ ಬದಲಾವಣೆ ಅಂಚನ ಅನ್ನಗ ತುಳು ಕೇವಲ ಒಂದು ಹಾಸ್ಯಮಯ ವಿಡಂಬನದ ಒಟ್ಟಿಗೂ ಇತ್ತೀಚಿನ ದಿನೊಟ್ಟು ರಾಷ್ಟ್ರಭಕ್ತಿ, ದೈವಭಕ್ತಿ, ದೇವರ ಬಗ್ಗೆ ಎಲ್ಲ ವಿಶೇಷವಾದ ತುಳು ನಾಟಕ ಭಾರಿ ಪುದಾರ್ ಪೋಯಿನ ನಾಟಕ ಕಾರ್ಯಕರ್ತರು ಪೂರ ಮೂಲೇ ಇಡೀ ನಮ್ಮ ಸಮಾಜನೇ ಹಿಂದೂ ಧರ್ಮನೇ ಒಟ್ಟು ಮಲ್ಪರ ಜಾಗೃತ ಮಲ್ಪರ ಕೇವಲ ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರ, ಮಠಕ್ಕೂ ಮಾತ್ರ ಅಕಲೇಡು ಸಾಧ್ಯಜಿ ಇಂಚಿನ ಒಂಜಿ ಕಲಾ ಕಾಣಿಕೆದ ಮೂಲಕ ಜನಕಲೇಡೆ ಒಂಜಿ ಸದಭಿಪ್ರಾಯ ದೈವ ದೇವರ ನಿಮಿತ್ತದ ಒಂಜಿ ನಂಬಿಕೆ ಹಿಂದೂ ಧರ್ಮ ಸನಾತನ ಧರ್ಮದ ಮಿತ್ತ ವಿಶ್ವಾಸ ಪುಟ್ಟನ ಒಂಜಿ ಕೆಲಸ ಉಂಟು. ದೀಪಾವಳಿ ಲೆಕ್ಕಡು ವಿಕಲಚೇತನರ್ ತಯಾರು ಮಲ್ತದ್ನ ತಿಬಿಲೆ ಮಾರಾಟದ ಅಂಗಡಿನ್ ಒಡಿಪು ಶ್ರೀಕೃಷ್ಣ ಮಠದ ರಥಬೀದಿಡು ಸುರು ಮಲ್ತದೇರ್. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅಂಗಡಿ ಉದೀಪನ ಮಲ್ತದು ತಿಬಿಲೆ ದೆತ್ತೊಂಡೇರು. ದೀಪಾವಳಿ ಲೆಕ್ಕಡು ವಿಕಲಚೇತನರು ತಯಾರು ಮಲ್ತದ್ನ ತಿಬಿಲೆ ಮಾರಾಟದ ಅಂಗಡಿನ ಉಡಿಪು ಶ್ರೀಕೃಷ್ಣ ಮಠದ ರಥಬೀದಿಡು ಶುರು ಮಲ್ತದೇರು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅಂಗಡಿ ಉದೀಪನ ಮಲ್ತದು ತಿಬಿಲೆ ದೆತ್ತೊಂಡೇರು. ಪೀಸ್ ಫೌಂಡೇಶನ್ ಸಹಾಯ ಸಾಕರುಡು ಈ ತಿಬಿಲೆ ಮಾರೋಣ ಅಂಗಡಿನ ಶುರು ಮಲ್ತದೇರು. ಸಂಸ್ಥೆದ ನಿಲೆಟ್ಟು ಸ್ವಾಮೀಜಿರಿಗೆ ಮರ್ಯಾದೆ ಸಂದೈತ ಮಲ್ತೇರು. ಗುಣಮಟ್ಟದ ಮಣ್ಣದ ತಿಬಿಲೆನು ಕಮ್ಮಿ ಬೆಲೆಟ್ ಮಾರೊಂದುಂಡು ಗಿರಾಕಿಲು ಹೆಚ್ಚು ಜನ ಬತ್ತದು ವಿಕಲಚೇತನರು ತಯಾರು ಮಲ್ತದ್ನ ತಿಬಿಲೆನು ದೆತೊನಿಯರೆ ಭಿನ್ನೈತೊಂದುಂಡು. ₹100 ಎಷ್ಟು ಬರ್ತದೆ ಕೊಡಿ. ವಿಕಲಚೇತನರಿಂದ ಹಣತೆಗಳ ಮಾರಾಟ ಮತ್ತು ಪ್ರದರ್ಶನ ಪೀಸ್ ಫೌಂಡೇಶನ್ ಕೊಳಲಗಿರಿ ಉಡುಪಿ ಇವರು ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಹಣತೆಗಳ ಮಾರಾಟವನ್ನು ಇಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಇದರ ಸದುಪಯೋಗ ಪಡ್ಕೊಳ್ಬೇಕು. ಆ ಮೂಲಕ ಈ ಫೌಂಡೇಶನ್ಗೆ ಅನುಕೂಲ ಆಗಲಿ, ಆ ಮೂಲಕ ಅದನ್ನ ಎಲ್ಲ ಸದಸ್ಯರಿಗೂ ಕೂಡ ಅನುಕೂಲ ಆಗಲಿ ಅಂತ ನಾವು ಆಶಿಸ್ತೇವೆ. ಕೃಷ್ಣರು ದೀಪಾವಳಿ ಹೆಸರೇ ಹೇಳುವಂತೆ ಬೆಳಕಿನ ಹಬ್ಬ. ಬದುಕಿನಲ್ಲಿ ಎಲ್ಲರೂ ಕೂಡ ಬೆಳಕನ್ನು ಬಯಸ್ತಾರೆ. ಬೆಳಕು ಅಂತಂದರೆ ಶುಭದ ಸಂಕೇತ, ಅಶುಭದ ನಿವೃತ್ತಿಯ ಸಂಕೇತ. ಎಲ್ಲರ ಬದುಕಿನಲ್ಲಿ ಕೂಡ ದೀಪಾವಳಿ ಶುಭವಂತರಲಿ ಅಂತ ಹಾರೈಸ್ತೇವೆ. ಕೃಷ್ಣ ಅನುಗ್ರಹ ಪ್ರಾರ್ಥಿಸ್ತೇವೆ. ಉಂದೀತು ಇನಿತ ತುಳು ಸುದ್ದಿಲು ಸೊಲ್ಮೇಲು.